ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಗಳನ್ನು, ಅದರಲ್ಲೂ ಗೊತ್ತಿಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಈಸ್ಟ್ ಇಂಡಿಯಾ ಅಥವಾ ವೆಸ್ಟ್ ಇಂಡಿಯಾ ಯಾವ ಕಡೆಯಿಂದ ನಮಗೆ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಗೀತಾ ಭಟ್ ಅವರು. ಯಾವ ಅಡುಗೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ. ಸೊ ಎಲ್ಲಿಂದ ಬರ್ತಾ ಇದ್ದೀರಿ ಮೇಡಮ್? ನಾವು ನಮ್ದು ಪ್ರಾಪರ್ ಮಂಜೇಶ್ವರ, ಈಗ ನಾವು ಇರೋದಿಲ್ಲ ಮಂಗಳೂರಲ್ಲಿ, ಚಿಲಿಬಿಯಲ್ಲಿ. ಹೌದು. ಓಕೆ. ಸೊ ಈಗ ನಮಗೆ ಮಂಜೇಶ್ವರದ ಅಡುಗೆ ಇರುತ್ತಾ ಅಥವಾ ಇಲ್ಲೇ ಚಿಲಿಬಿದು? ಮಂಜೇಶ್ವರದಂತಲ್ಲ, ನಾರ್ತ್ ಇಂಡಿಯನ್ ಡಿಶ್ ಬೈಂಗನ್ ಕಬರ್ತಾ ಅಂತ ಹೇಳಿ. ಓ ಓಕೆ. ಮತ್ತೆ ಒಂದು ನಮ್ದು ಟ್ರೆಡಿಷನಲ್, ನಮ್ದು ಇದು ಯುಗಾದಿಗೆ ಮಾಡುವಂಥದ್ದು ಹಲಸಿನ ಹಣ್ಣಿನ ಪಾಯಸ. ಪಾಯಸ ಯುಗಾದಿಗೆ ಮಾಡ್ತೇವೆ ನಾವು. ಹೌದು. ನಮ್ಮದ್ರಲ್ಲಿ ಗರೈ ಅಂತ ಹೇಳ್ತಾರೆ ಅದಕ್ಕೆ. ಗರೈ ಅಂದ್ರೆ ಹಲಸಿನ ಹಣ್ಣಿನ ತೊಳೆಗೆ ನಮ್ಮದ್ರಲ್ಲಿ ಗರು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಗರೈ ಅಂತ ಹೆಸರು. ಅಂದ್ರೆ ಇದು ಕೊಂಕಣಿಯಲ್ಲಿ. ಓಕೆ. ಗಾರಿಗೆ ಗಾರಿಗೆ ಮಾಡ್ತೇವೆ. ಹೌದು. ಓಕೆ. ಈಗ ಗರೈ ಅಂತ ಹೇಳ್ತಾರೆ. ಓಕೆ. ಸೊ ಗರೈ ಅಂದ್ರೆ ಇದು ಏನು ನೋಡ್ಬೇಕು. ಸೊ ಹಲಸಿನ ಹಣ್ಣಿನ ಏನೋ ಹೇಳಿದ್ರಿ, ಹಲಸಿನ ತೊಳೆಗೆ ನಮ್ಮ ಕೊಂಕಣಿ ಭಾಷೆಯಲ್ಲಿ ಗರು ಅಂತ ಹೇಳ್ತಾರೆ. ಗರು. ಹಾಗೆ ಅದರಿಂದ ಏನೋ ಒಂದು ಡಿಫ್ರೆಂಟ್ ರೆಸಿಪಿ ಮಾಡ್ತಾ ಇದ್ರಿ. ಸೊ ಏನು ಅಂತ ನೋಡೋಣ ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಈಗ ಬೈಂಗನ್ ಕಾ ಭರ್ತಾ. ಬ್ಯಾಂಗನ್ ಕಾಣ್ತಾ ಇಲ್ಲ. ಬೈಂಗನ್ ಅಂದ್ರೆ ಇದು ಬದನೆ. ಹೌದು. ಬದನೆಯನ್ನು ಹಿಂದಿಯಲ್ಲಿ ಬೈಂಗನ್ ಅಂತ ಹೇಳ್ತಾರೆ, ನಮ್ಮ ಭಾಷೆಯಲ್ಲಿ ಸಹ ವೈಂಗಣ್ ಅಂತ ಹೇಳ್ತಾರೆ. ಹಾಗೆ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಅದು ಹಾಗೆ ಬೈಂಗನ್ ಕಾ ಭರ್ತಾ ಅಂತ ಹೇಳಿ. ಓಕೆ. ಫಸ್ಟ್ ಅದನ್ನು ಮಾಡ್ತಾ ಇದ್ದೀವಿ. ಆದ್ರೆ ಬದನೆಕಾಯಿ ಕಾಣ್ತಾ ಇಲ್ಲ. ಬದನೆಕಾಯಿ ಅದು ನಾನು ಬೇಯಿಸಿ ಅದನ್ನು ಮ್ಯಾಶ್ ಮಾಡಿ ಇಟ್ಟಿದ್ದೇನೆ, ಅದರ ಸಿಪ್ಪೆ ಸುಲಿದು ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ಓಕೆ. ಸೊ ಇದಕ್ಕೆ ಪರ್ಪಲ್ ಇದು ಪರ್ಪಲ್ಸ್ ಆಗ್ತದೆ. ಅದು ನಿಜವಾಗಿ ಇದರಲ್ಲಿ ಬೆಂಕಿಯಲ್ಲಿ ಬೇಯಿಸಿ ಮಾಡಿದ್ರೆ ಇನ್ನೂ ಸಹ ಒಳ್ಳೇದು. ಬೆಂಕಿಯಲ್ಲಿ ನಾವು ಕಡ್ಡಿಯನ್ನು ಇಟ್ಟು ಅದನ್ನು ಕಾಯಿಸಿ ಮಾಡಿದ್ರೆ ಅದರ ಟೇಸ್ಟೇ ಬೇರೆ. ಇದು ಹಾಗೆ. ಇದು ಈಗ ನಾವು ಹೇಗೆ ಮಾಡಿದ್ದು? ಈಗ ನಾನು ಕುಕ್ಕರ್ ಅಲ್ಲಿ ಹಾಕಿ 2 ವಿಸಿಲ್ ತೆಗೆದೆ, ಬೇಯಿಸಿ ಇಟ್ಟದ್ದು. ಅದನ್ನು ಮತ್ತೆ ಅದರ ಸಿಪ್ಪೆ ತೆಗೆದು ಅದು ಮ್ಯಾಶ್ ಮಾಡಿ ರೆಡಿ ಕೆಲಸ ಈಸಿ ಆಗ್ತದೆ ಅಂತ ಹೇಳಿ. ಸೊ ಈಗ ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಈಗ ಗ್ಯಾಸ್ ಉರಿಸಿ ಬಾಣಲೆಯನ್ನು ಇಡಬೇಕು. ಸೊ ಗ್ಯಾಸ್ ಉರಿಸೋದು, ಬಾಣಲೆ ಇಡೋದು ಎಲ್ಲ ನನ್ನ ಕೆಲಸ, ಸುಲಭ. ಈಗ ಮೊದಲು ಎಣ್ಣೆ ಹಾಕಬೇಕು. ಇದು ಸ್ವಲ್ಪ ಕಾಯಬೇಕು ಎಣ್ಣೆ. ಎಣ್ಣೆ ಕಾದ ನಂತರ ಜೀರಿಗೆ ಹಾಕಬೇಕು ಮೊದಲು. ಓಕೆ. ಜೀರಿಗೆ ಇದು ಒಗ್ಗರಣೆಗೆ ಜೀರಿಗೆ ಮಾತ್ರ? ಜೀರಿಗೆ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸಹ ಪೂರ ಚೂರು ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ಲಿಕ್ಕೆ ಉಂಟು. ಇದಾದ ಮೇಲೆ, ಇದು ಫ್ರೈ ಆದಮೇಲೆ ಸ್ವಲ್ಪ ಸ್ಪ್ಲಟರ್ ಆಗಬೇಕಲ್ಲ, ಹೌದು, ಸಿಡಿಬೇಕು.
ಅದಾದಮೇಲೆ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಚೂರು ಮಾಡಿದ್ದನ್ನು ಅದಕ್ಕೆ ಹಾಕೋದು. ಇದು ಅಂದ್ರೆ ಚಪಾತಿ ಚಪಾತಿ, ಅದಕ್ಕೆಲ್ಲ ಪೂರಿ, ಚೆನ್ನಾಗಿರುತ್ತೆ. ಮತ್ತೆ ಕೆಲವರು ಊಟದೊಟ್ಟಿಗೆ ಸಹ ತಿಂತಾರೆ ತಿನ್ನೋದಂತೆಲ್ಲ ಸೂಟ್ ಆಗುದು ಚಪಾತಿ, ಪೂರಿ, ರೋಟಿ ಅದಕ್ಕೆಲ್ಲ ಒಳ್ಳೆ ಸೂಟ್ ಸರಿ ಸೂಟ್ ಹೌದು. ಆಗುತ್ತೆ. ಅಂದ್ರೆ ಗ್ರೇವಿ ಅದು, ಆದ್ರೆ ತುಂಬಾ ತೆಳು ಮಾಡ್ಲಿಕ್ಕೆಲ್ಲ, ಸ್ವಲ್ಪ ದಪ್ಪ gravy. ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಈಗ ಕೆಂಪಾಗ್ತಾ ಬರ್ತಾ ಉಂಟು. ಇನ್ನು ನೀರುಳ್ಳಿ ಹಾಕೋದು. ಓಕೆ. ಈರುಳ್ಳಿ ಜಾಸ್ತಿ ಬೇಕಾಯ್ತು. ಈರುಳ್ಳಿ ಜಾಸ್ತಿ ಆದ್ರೆ ಅದು ಫ್ರೈ ಆಗುವಾಗ ಸ್ವಲ್ಪ ಕಡಿಮೆ ಆಗ್ತದಲ್ಲ, ಈರುಳ್ಳಿ ಜಾಸ್ತಿ ಇದ್ದಷ್ಟು ಒಳ್ಳೇದು. ಈ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಎಲ್ಲ ಹಾಗೆ ಹಾಗೆ ಅಲ್ವಾ? ಈರುಳ್ಳಿ ಜಾಸ್ತಿ ಬೇಕು. ಇನ್ನು ಒಂದೊಂದೇ ಸ್ಪೈಸಸ್ ಹಾಕೋದು. ನನಗೆ ಸ್ವಲ್ಪ ನಿಮ್ಮದು ಮೆಣಸಿನ ಹುಡಿ, ಖಾರ ಮೆಣಸಿನ ಹುಡಿ ಸ್ವಲ್ಪ ಬೇಕು. ಇದು ಯಾವುದು? ಇದು ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ, ಇದು ಖಾರ ಇಲ್ಲ ಅಲ್ಲ, ಕಲರ್ ಬರೋದಕ್ಕೆ. ಆದ್ರೆ ನಮ್ಮ ನಾನಾ ಮಸಾಲ ಮತ್ತೆ ಚಿಲ್ಲಿ ಸ್ವಲ್ಪ ಪೌಡರ್, ಹಳದಿ ಹುಡಿ ಹಾಕಿ. ಸೊ ನಮ್ಮ ನಾನಾ ಮಸಾಲ ಇವರ ಚಿಲ್ಲಿ ಪೌಡರ್ ಅಲ್ಲಿ ನಿಮ್ಗೆ ಕಲರ್ ಸಹ ಸಿಗುತ್ತೆ, ಸ್ಪೈಸಿ ಕೂಡ ಆಗಿರುತ್ತೆ. ಸಾಕು. So, ಅಡುಗೆಗೆ ನೀವು ಹೇಳಿ ಮಾಡ್ತಿದ್ದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರು ಸಾಕು, ಕಲರ್ ಬಂತು, ಟೇಸ್ಟ್ ಸ್ವಲ್ಪ ಈಗ ಉಪ್ಪು ಹಾಕುವ ಇದಕ್ಕೆ. ಅಂತ ಹೇಳಿದ್ರೆ ಅದು ಉಪ್ಪು ಹಾಕಿದ್ರೆ ನೀರುಳ್ಳಿ ಸ್ವಲ್ಪ ಬೇಗ ಬೇಯ್ತದೆ, ಫ್ರೈ ಆಗುತ್ತೆ. ಮತ್ತೆ ಒಂಚೂರು ನೀರು ಬೇಕಿತ್ತು ನನಗೆ ಸ್ವಲ್ಪ. ಇದು ಅಂದರೆ ಮಸಾಲೆ ಅದು ಸುಟ್ಟು ಹೋಗಬಾರ್ದು ಅಂತೇಳಿ ಸ್ವಲ್ಪ ಸಾಕ ಅಷ್ಟೇ, ಸ್ವಲ್ಪ ಹಾಕಿ ಸಾಕು. ಇಲ್ಲಂದ್ರೆ ಮಸಾಲೆ ಅದು ಅಡಿ ಹಿಡಿತದಲ್ಲ, ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರು ಹಾಕಿದರೆ ಮಸಾಲೆ ಸುಟ್ಟು ಹೋಗೋದಿಲ್ಲ. ಈಗ ಇದು ಫ್ರೈ ಆಗ್ತಾ ಬಂತು. ಇನ್ನು ಟೊಮೆಟೊ ಹಾಕಬೇಕು. ಈಗ ಈರುಳ್ಳಿ ಸಾಧಾರಣ 2 ಹಾಕಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಸಣ್ಣ 2 ಹಾಕಿದ್ದೇನೆ. ಟೊಮ್ಯಾಟೊ ಒಂದು ಸ್ವಲ್ಪ ಮೀಡಿಯಂ ಸೈಜು, ಒಂದು ಸ್ವಲ್ಪ ಸಣ್ಣದು. ಅಂದರೆ ಇದಕ್ಕೆ ಸರಿ ಉಪ್ಪು, ಇದು ಖಾರ, ಹುಳಿ ಎಲ್ಲ ಇದ್ರೆ ಮಾತ್ರ ಖಾರ ಎಲ್ಲ ಮಾತ್ರ ಸರಿ ಆಗ್ತದೆ. ಸ್ವಲ್ಪ ನೀರು ಹಾಕಿ, ಟೊಮೆಟೊಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಬೇಕು. ಸಾಕು. ಇದೀಗ ಅದರಲ್ಲಿ ಎಷ್ಟು ಬದನೆಕಾಯಿ? ಎರಡು ಸ್ವಲ್ಪ ಸಾಧಾರಣ ದೊಡ್ಡದು. ಹೌದು. ಸೊ ಅಷ್ಟರಲ್ಲಿ ಒಂದು ಸಾಧಾರಣ ಎಷ್ಟು ಜನಕ್ಕೆ ಆಗ್ತದೆ? ಒಂದು 4-5 ಜನ ಹೇಗೂ ತಿನ್ಬಹುದು. ಆಯ್ತು. ಇನ್ನು ನಮ್ಮ ಇದಾಕೋದು. ಅದಕ್ಕೆ ಏನಾದ್ರು ಉಪ್ಪೇನಾದ್ರೂ ಹಾಕಿದ್ದೀರಾ? ಉಪ್ಪು ಈಗ ಸ್ವಲ್ಪ ಇಲ್ಲ, ಅದಕ್ಕೆ ಹಾಕ್ಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕಿದ್ದೇನಲ್ಲ, ಪುನಃ ನಮ್ಗೆ ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ಲಿಕ್ಕಿದೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ. ಇದೊಂದು ಸ್ವಲ್ಪ ಗ್ರೇವಿ ಅಲ್ಲ. ಸೊ ನೀವಂತೂ ಮಕ್ಕಳಿಗೋಸ್ಕರ ಮಂಜೇಶ್ವರದಿಂದ ಇಲ್ಲಿ ಬಂದ್ರಿ. ಹೌದು. ಸೊ ಒಮ್ಮೆಲೆ ಒಂಥರ ಅಂದ್ರೆ ನಾವು ಒಂದು ಕಡೆಗೆ ತುಂಬಾ ವರ್ಷ ಇದೀವಿ ಅಂತ ಹೇಳಿದ್ರೆ ಮತ್ತೆ ಬೇರೆ ಕಡೆ ಹೋಗುವಾಗ ಅಲ್ಲಿ ಒಗ್ಗಿಕೊಳ್ಳೋದು ಸ್ವಲ್ಪ ಅಲ್ಲ. ಇಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ. ಹೌದು ಅಂತ ಅಲ್ಲ, ಯಾವುದು ಇಲ್ಲಿದು ನಂಟಿತ್ತು. ಇತ್ತು ಹಾಗೇನಿಲ್ಲ. ಆದ್ರೆ ಮತ್ತೆ ನಾವು ಅಂತ ಹೇಳಿದ್ರೆ ಭಜನೆ ಕ್ಲಾಸ್ ಎಲ್ಲ ಅದಕ್ಕೆಲ್ಲ ಜಾಯಿನ್ ಆಗಿದ್ದೇವೆ. ಹಾಗೆ ಅದರಿಂದ ನಮ್ಗೆ ಭಜನೆಗೆಲ್ಲ ಹೋಗ್ಲಿಕ್ಕೆ ಇರ್ತದೆ. ಹೇಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಗೊತ್ತಾಗಲ್ಲ. ಹೌದು, ಅದೇ ಅದನ್ನೇ ಕೇಳಲಿಕ್ಕಿದೆ, ಹೇಗೆ ಸ್ಪೆಂಡ್ ಮಾಡ್ತೀರಿ ಟೈಮ್ ಅಂತ ಹೇಳಿ. ಆದ್ಮೇಲೆ ಇದೆಲ್ಲ ಆದ್ಮೇಲೆ ಸರಿ ಇದಕ್ಕೆ ಕುದಿ ಬಂದು ಅದೆಲ್ಲ ಎಳ್ದ ಮೇಲೆ ಮತ್ತೆ ಗರಂ ಮಸಾಲ ಹಾಕೋದು. ಗರಂ ಮಸಾಲ ಮೊದಲು ಹಾಕಬಾರ್ದು, ಅದರ ಪರಿಮಳ ಹೋಗ್ತದೆ. ಫ್ರೈ ಮಾಡುವಾಗ ಹಾಕಬಾರ್ದು. ನಾವು ಕೆಳಗೆ ಇಟ್ಟ ಮೇಲೆ ಅದಕ್ಕೆ ಇದು ಆಫ್ ಮಾಡಿದ ಮೇಲೆ ಗರಂ ಮಸಾಲ ಹಾಕಿ ಅದನ್ನು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇನ್ನು ಆಫ್ ಮಾಡಿ ಅದಕ್ಕೆ ಗರಂ ಮಸಾಲ ಆಯ್ತಾಯ್ತು. ಇದು ಬೇಗ ಆಗ್ತದೆ, ತುಂಬಾ. ಹೌದು, ಬರಬೇಕು. ಅದು ಒಂದು ನೀರಾದ್ರೆ ಒಳ್ಳೇದಾಗುದಿಲ್ಲ, ಸ್ವಲ್ಪ ಗ್ರೇವಿ ಸರಿ ತಿಕ್ಕಾಗಿರ್ಬೇಕು. ಎಷ್ಟು ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ? ಸಾಕು.
ಇದೀಗ ಗರಂ ಮಸಾಲ ಪೌಡರ್ ಹಾಕಿ ಏನು ಕುದಿಸುವ ಅವಶ್ಯಕತೆ ಇಲ್ಲ ಇಲ್ಲ ಇಲ್ಲ, ಕುದಿಸಿದ್ರೆ ಅದರ ಫ್ಲೇವರ್ ಹೋಗ್ತದೆ ಗರಂ ಮಸಾಲದ್ದು. ರೆಡಿನಾ? ರೆಡಿ. ಸೂಪರ್. ಸರ್ವ್ ಮಾಡೋದಾ? ಹಾಂ ಸರ್. ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ. ಬಿಸಿ ಬಿಸಿಯಾದ ಬೈಂಗನ್ ಕಾ ಭರ್ತಾ ರೆಡಿ. ಥ್ಯಾಂಕ್ ಯು ಸೊ ಮಚ್. ಘಮ ಸೂಪರ್ವಾಗಿ ಬರ್ತಾ ಇದೆ. ನಾನಂದರೆ ಬದನೆಕಾಯಿ ಅಂದರೆ ಸ್ವಲ್ಪ ದೂರ ಇದೆ, ಬಟ್ ಈ ಥರ ಮಾಡಿಕೊಟ್ರೆ ಗೊತ್ತಾಗಲ್ಲ, ಅದು ಬದನೆಕಾಯಿ ಅಂತ ಗೊತ್ತಾಗಲ್ಲ. ಸೊ ಗ್ರೇವಿ ಥರ ಹಾಗೆ ತಿಂದೋಗುತ್ತೆ, ಬಟ್ ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಬ್ಯಾಂಗನ್ ಕಾ ಭರ್ತಾ ನಾರ್ತ್ ಇಂಡಿಯನ್ ಸ್ಪೆಷಲ್ ಡಿಶ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ಯಾಂಗನ್ ಕಾ ಭರ್ತಾ ತಯಾರಿಸುವ ವಿಧಾನ. ಮೊದಲು ಬದನೆಕಾಯನ್ನು ಬೇಯಿಸಿ ಕಿವುಚಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಚೂರುಗಳನ್ನ ಹಾಕಿ ಹುರಿಯಿರಿ. ಬೆಳ್ಳುಳ್ಳಿ ಕೆಂಪಗಾದ ನಂತರ ಹೆಚ್ಚಿದ 2 ದೊಡ್ಡ ಈರುಳ್ಳಿ, ಮೆಣಸಿನ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಹುರಿಯಿರಿ. ಆ ನಂತರ 2 ಹೆಚ್ಚಿದ ಟೊಮ್ಯಾಟೊ, ಕಿವುಚಿದ ಬದನೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ 1 ಚಮಚದಷ್ಟು ಗರಂ ಮಸಾಲ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬ್ಯಾಂಗನ್ ಕಾ ಭರ್ತಾ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಬ್ಯಾಂಗನ್ ಕಾ ಭರ್ತಾ ತಯಾರು. ಅದ್ರ ಜೊತೆಗೆ ಏನಾದರೂ ರೋಟಿ, ಚಪಾತಿ, ನಾನ್ ಇದ್ರಂತೂ ಕ್ಲಾಸಿಕ್. ಸೊ ಅದನ್ನೆಲ್ಲ ತರಿಸ್ಕೊಂಡು ಆಮೇಲೆ ತಿನ್ಬೋದು. ಸೊ ನೆಕ್ಸ್ಟ್ ರೆಸಿಪಿ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರು, ಅದೇನೋ ಹೆಸರು ಹೇಳಿದ್ರು ಮರ್ತೇ ಹೋಯಿತು. ಅದಕ್ಕೆಲ್ಲ ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್ ನಾನಾ ಮಸಾಲ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟ್ಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಊಟದ ಸಮಯಕ್ಕೆ ಆಗುವಂಥ ಒಂದು ಬ್ಯಾಂಗನ್ ಕಾ ಭರ್ತಾ ನಾರ್ತ್ ಇಂಡಿಯನ್ ರೆಸಿಪಿ ತಯಾರಾಗಿ ಕಾಯ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಬನ್ನಿ ಕೇಳೋಣ. ಮೇಡಮ್ ಈಗ ಎಲ್ಲಿದ್ದು ಏನು ರೆಸಿಪಿ? ಇದು ನಮ್ಮ ಟ್ರೆಡಿಷನಲ್, ನಮ್ಮ ಕೊಂಕಣಿಯವರಲ್ಲಿ ಸಾಧಾರಣ ಈಗ ಯುಗಾದಿಗೆಲ್ಲ ಮಾಡ್ತಾರೆ. ಅದು ಯುಗಾದಿ ಅಂತ ಹೇಳಿದ್ರಿ. ಅದು ಏನ್ ರೆಸಿಪಿ ಇದು? ಅದು ಗರೈ ಅಂತ ಹೇಳ್ತಾರೆ. ಅದು ಹಲಸಿನ ಹಣ್ಣು ಉಂಟಲ್ಲ, ಹಲಸಿನ ಹಣ್ಣಿನ ತೊಳೆಗೆ ನಮ್ಮದಲ್ಲಿ ಗರೋ ಅಂತ ಹೇಳ್ತಾರೆ. ಹಾಗೆ ಅದರ ಪಾಯಸಕ್ಕೆ ಗರೈ ಅಂತ ಹೇಳ್ತಾರೆ. ಪಾಯಸಕ್ಕೆ ಗರೈ ಅಂತ ಹೇಳ್ತಾರೆ. ಹೌದು, ನಾನೇನೋ ಬೇರೆ ಸ್ಪೆಷಲ್ ಡಿಶ್ ಅನ್ಕೊಂಡೆ. ಪೊಣೋಸು ಅಂತ ಹೇಳ್ತಾರೆ. ಹಲಸಿನ ಹಣ್ಣಿಗೆ ಪೊಣೋಸು ಅಂತ ಹೇಳ್ತಾರೆ. ಪೊಣೋಸು. ಈಗ ಗರೋನ ಪೊಣೋಸುನ ಅಲ್ಲ, ಪೊಣೋಸು ಅಂದ್ರೆ ಹಲಸಿನ ಹಣ್ಣು, ಅದರ ತೊಳೆಗೆ ಗರೋ ಅಂತ ಹೇಳ್ತಾರೆ. ಹಾಗೆ ಎರಡೆರಡು ಹೆಸರು ಇಟ್ಕೊಂಡ್ರೆ ಭಾರಿ ಕಷ್ಟ. ಒಂದು ಯಾವ್ದಾದ್ರು ಕರೆಕ್ಟ್ ಆಗಿ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಈಗ ಮೊದಲು ನಾನು ಸ್ವಲ್ಪ ಗೇರು ಬೀಜವನ್ನು ನೆನೆಸಿ ಹಾಕಿ ತಂದಿದ್ದೇನೆ. ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸ್ವಲ್ಪ ಸಾಕು, ನೋಡ್ಕೊಳ್ಳಿ. ಸಾಕು ಸಾಕು ಸಾಕು. ಮತ್ತೆ ಬೇಕಾದ್ರೆ ಹಾಕ್ಬೋದು. ಫೈನ್ ಪೇಸ್ಟ್? ಹೌದು, ಪೇಸ್ಟ್. ಹಾಗೆ ಸ್ವಲ್ಪ ಇದಿದ್ರೆ ಪ್ರಾಬ್ಲಮ್ ಇಲ್ಲ. ಅದು ಗೇರು ಬೀಜ. ಓಕೆ, ಸಾಕು. ಸಾಕು. ಈಗ ಬೌಲಲ್ಲಿ ತೆಗೆದಿಟ್ಕೊಂಡು ಈಗ ಇದರಲ್ಲೇ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ, ಓಕೆ, ಇದಕ್ಕೆ ನೀರು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ. ಸಾಕು ಸಾಕು. ಮತ್ತೆ ಬೇಕಾದರೆ ಹಾಕ್ಬೋದು.
ಈಗ ಇದರ ಹಾಲನ್ನು ತೆಗೆದು ಮೊದಲು ದಪ್ಪ ಹಾಲು ತೆಗೆದು ಈ ನಮ್ಮ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸರ್ ಗ್ರೈಂಡರ್, ಅದರಲ್ಲಿ ಈ ಚೋಟು ಜಾರ್ ಇದಲ್ಲ ನಂದು ಫೇವ್ರೆಟ್. ಅಂದರೆ ಏನೇ ಸ್ವಲ್ಪ ಹಾಕಿದರೂ ಕೂಡ ಅದು ಗ್ರೈಂಡ್ ಮಾಡಿ ಕೊಡುತ್ತೆ ಆ್ಯಂಡ್ ಬೇಗ ಫೈನ್ ಪೇಸ್ಟ್ ಆಗಿ ಹೋಗುತ್ತೆ. ಸಾಕು. ಈಗ ದಪ್ಪ ಹಾಲು ತೆಗೆದಾಯಿತು. ಇನ್ನು ತೆಳು ಹಾಲು. ಓಕೆ, ಮತ್ತೆ ಪುನಃ ಗ್ರೈಂಡ್ ಮಾಡಬೇಕಂತ ಇಲ್ವಾ? ಇಲ್ಲ ಗ್ರೈಂಡ್ ಮಾಡಬೇಕಂತ ಅದರಲ್ಲೇ ಹಾಕಿ ಹಾಕಿ. ಇದು ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ. ಅದಂದರೆ ಅದರಲ್ಲಿ ಹಲಸಿನ ಹಣ್ಣು ಅದನ್ನು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕುಂಟು. ಅದು ಮಾಡಿ ಆದಮೇಲೆ ಬೆಲ್ಲ ಮತ್ತು ಹಲಸಿನ ಹಣ್ಣು ಒಟ್ಟಿಗೆ ಹಾಕ್ಲಾ? ಹಾಕಿ. ಪಾಯಸ ನಾವು ಏನೇ ಮಾಡಲಿ ಅದಕ್ಕೆ ರುಚಿ ಕೊಡೋದೇ ಈ ತೆಂಗಿನ ಹಾಲು. ಒಳ್ಳೆ ಕೋಕೋನಟ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಅಂತೂ ಸಿಕ್ತು. ಈಗ ಇನ್ನು ಒಂದು ಪ್ಯಾನ್ ಗ್ಯಾಸ್ ಉರಿಸಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ. ಓಕೆ. ಸೊ ಸ್ವೀಟ್ಸ್ ಎಲ್ಲ ಮಾಡುವಾಗ ಯೂಶ್ವಲಿ ನಾವು ಏನೇ ಮಾಡಿದರೂ ಅದರಲ್ಲಿ ತುಪ್ಪದ ಫ್ಲೇವರ್ ಎಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಕೇಸಿ ಪ್ಯೂರ್ ಕೌಗಿ ಒಳ್ಳೆ ಟೇಸ್ಟ್, ಶುದ್ಧ ಹಸುವಿನ ತುಪ್ಪ ನೋಡ್ಕೊಳ್ಳಿ, ಸಾಕು, ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಫ್ರೈ ಮಾಡಿ. ಹಾಂ, ಸ್ಪೂನ್. ಇದು ಕೆಲವರು ಹೀಗೆ ಹಾಕ್ತಾರೆ, ಇದು ಬೆಲ್ಲದೊಟ್ಟಿಗೆ ಇದು ಮಾಡುವಾಗ. ಆದರೆ ಇದು ಹಾಕಿದರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಬರ್ತದೆ. ಅಂದರೆ ಸೀಸನಲ್ ಫ್ರೂಟ್ ತಿನ್ನಬೇಕು, ಆಗ ಬರೀ ಯಾವಾಗಲೂ ಹಾಗೇನೆ ತಿನ್ನೋ ಬದಲು ಹೌದು ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ರೆಸಿಪೀಸ್ ಮಾಡಿಕೊಂಡು ತಿನ್ನುವಂಥದ್ದು. ಇದು ಫ್ರೈ ಮಾಡಿದರೆ ಸ್ವಲ್ಪ ಬೇಗ ಬೇಯಿಸಿ. ಆ ಹಸಿ ವಾಸನೆನೂ ಹೋಗುತ್ತಲ್ಲ. ಹೌದು, ಆಯಿತು. ಈಗ ಇದು ಫ್ರೈ ಆಯಿತು. ಇನ್ನು ಇದು ದಪ್ಪ ಹಾಲು ಅಲ್ಲ, ಇದು ದಪ್ಪ ಹಾಲು. ಇದು ತೆಳು ಹಾಲು ಹಾಕಿ. ಸೊ ತೆಳು ಹಾಲು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ. ತೆಳು ಹಾಲು ಮತ್ತು ಇದು ಏನಿದು? ಇದು ಗೇರು ಬೀಜ. ಪೇಸ್ಟ್ ಮಾಡಿದ್ದು ಅದರೊಟ್ಟಿಗೆ ಹಾಕಬೇಕು. ಟೇಸ್ಟ್ ಅಂತೂ ತುಂಬ ರಿಚ್ ಆಗಿ ಬರ್ಬೋದು. ಅಂದರೆ ಗೋಡಂಬಿಯ ಪೇಸ್ಟ್ ಬೇರೆ ಇದೆ, ಅದರ ಒಂದು ಸ್ವೀಟ್ನೆಸ್ಸೇ ಬೇರೆ ಅಲ್ಲ. ಹೌದು. ಈಗ ಬೆಲ್ಲ ಹಾಕುವ. ಬೆಲ್ಲದ್ದು ಹಸಿ ವಾಸನೆ ಹೋಗಬೇಕು, ಇಲ್ಲದಿದ್ದರೆ ಅದು ಪಾಯಸ ತಿನ್ನುವಾಗ ಬೆಲ್ಲದ ಹಸಿ ವಾಸನೆ ಬರ್ತದೆ. ಬೆಲ್ಲದ ಹಸಿ ವಾಸನೆ ಹೋಗಬೇಕು, ಅದು ತನಕ ಸರಿ ಕುದಿಬೇಕು ಅದು ಬೆಲ್ಲ. ಓಕೆ, ಅಂದರೆ ಅದು ಕರಗಿದ್ರೆ ಮಾತ್ರ ಸಾಕು. ಇನ್ನೂ ಸರಿ ಕುದಿ ಬರಬೇಕು ಅದಕ್ಕೆ. ಈಗ ಇದು ಸರಿ ಕುದಿ ಬಂತು. ಇನ್ನು ಇದಕ್ಕೆ ಈ ದಪ್ಪ ಹಾಲನ್ನು ಹಾಕ್ಬೋದು. ದಪ್ಪ ಹಾಲು ಹಾಕಿ ಸರಿ ಒಂದು ಕುದಿ ಬರಬೇಕು ಪುನಃ ದಪ್ಪ ಹಾಲು ಹಾಕಿದ್ಮೇಲೆ. ಇಲ್ಲಾಂದ್ರೆ ಸೀಸನ್ ಬಂತು ಅಂತ ಹೇಳಿದ್ರೆ ಹಬ್ಬ ಹರಿದಿನಿಗಳು ಯುಗಾದಿ ಎಲ್ಲ ಶುರು. ನೀವು ಹೇಳಿದ ಪ್ರಕಾರ ಹೌದು, ಯುಗಾದಿಯಿಂದ ಸ್ಟಾರ್ಟ್ ಆಗ್ತದೆ. ಮದುವೆಗಳು ಕೂಡ ಜಾಸ್ತಿ. ಹೌದು, ಆಗ ಇಂಥದ್ದೆಲ್ಲ ಮನೆಗೆ ಆವಾಗ ಅತಿಥಿಗಳು ಬರುವಂತದ್ದು ಕೂಡ ಹೆಚ್ಚು. ಸೊ ಇಂಥದ್ದೆಲ್ಲ ಮಾಡ್ಕೊಂಡ್ರೆ ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿ. ಇದು ಮತ್ತೆ ಸೀಸನ್ ಅಲ್ಲ. ಹೌದು, ಬಿಸಿ ಬಿಸಿಯೇ ತಿನ್ಬೇಕು. ಬಿಸಿ ತಿಂದ್ರೆ ಒಳ್ಳೇದು. ಇದು ಕುದಿ ಬರ್ತಾ ಉಂಟು. ಈ ಕುದಿ ಬಂದ ನಂತರ ಏಲಕ್ಕಿ ಪುಡಿ ಮಾಡಿ ಇಟ್ಟದುಂಟು, ಅದನ್ನು ಹಾಕಿದ್ರೆ ಸೊ ನಮ್ಮ ಮತ್ತೆ ಒಂದು ಗೇರು ಬೀಜ ಫ್ರೈ ಮಾಡಿ ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕಿ ಸೈಮಲ್ಟೇನಿಯಸ್ಲಿ ಮಾಡ್ಕೊಳ್ಳ. ಇದು ಮಾಡ್ಬೋದು. ಯಾಕೆ ನಾನು ಸುಮ್ಮನೆ ಟೈಮ್ ಹೌದಲ್ಲ ಮಾಡಿ ಟೈಮ್ ಸೇವ್ ಆಗ್ತದಲ್ಲ. ಹಾಕಬೇಕು ಅಂತ ಏನಿಲ್ಲ, ಒಂಥರ ಹಾಕಿದ್ರೆ ಒಂದು ಇನ್ನು ಜಾಸ್ತಿ ಬರ್ತದೆ. ಕೇಸಿ ಅವರ ಪ್ಯೂರ್ ಕೌಗಿ. ಸಾಕು. ಆಯಿತು, ಇದು ಆಫ್ ಮಾಡ್ತೇನೆ. ಇದು ಆಫ್ ಮಾಡಿ ಇದಕ್ಕೆ ಏಲಕ್ಕಿ ಇದು ಆಫ್ ಮಾಡಲಾ? ಆಫ್. ಎಸ್, ಆ ಕಡೆ ಏಲಕ್ಕಿ ಹಾಕಿದ್ರೆ ಈ ಕಡೆ ನಾನು ಗೋಡಂಬಿ ಪೂರ್ತಿ ಹಾಕ್ಲಾ? ಹೇಗೆ? ಯಾವುದು? ಇದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಸಾಕು. ಹೌದು, ನೋಡ್ಕೊಳ್ಳಿ. ಸಾಕು ಅನ್ಸುತ್ತಲ್ಲ? ಸಾಕು.
ಸೊ ಬಹುಶಃ ಸಾಕು ಅನಿಸುತ್ತೆ. ಸಾಕು ಅದರ ಬಿಸಿಗೆ ಆಯ್ತಲ್ಲ. ಹೌದು, ಹಾಕಿ ಸೊ ಅದೇ ತುಪ್ಪದ ಬಿಸಿಯಲ್ಲೇ ಅದು ಬ್ರೌನ್ ಕಾಯುತ್ತೆ. ಆಯ್ತು, ಸಾಕು. ಇನ್ನು ಜಾಸ್ತಿ ಆದರೆ ಸೊ ರೆಡಿನಾ ನಮ್ಮ ಏನದು ಗರೈ ರೆಡಿ. ಓಕೆ. ಸೊ ಯಾರಿಗೆಲ್ಲ ಇದು ಇತ್ತು ಹಲಸಿನ ಹಣ್ಣಿನ ಪಾಯಸ ಅಂತ ಗೊತ್ತಿಲ್ವೋ ಅವ್ರಿಗೆ ಈ ಥರ ಫುಲ್ ಮಾಡ್ಬೋದು ಗರೈ. ಸರ್ವ್ ಮಾಡೋಣ. ಮಾಡಿ. ಎಸ್ ಮಾಡೋಣ, ಸರ್ವ್ ಮಾಡಿ. ಬಿಸಿ ಬಿಸಿ ಗರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಗರೈ, ಸೊ ಬಿಸಿ ಬಿಸಿ ಆದಂಥ ಗರೈ ತಯಾರಾಗಿದೆ. ಗರೈ ಅಂದರೆ ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ತಯಾರಿಸುವ ವಿಧಾನದಲ್ಲಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಈ ಗರೈ. ಗರೈ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಗೋಡಂಬಿಯನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟುಕೊಳ್ಳಿ. ನಂತರ ತೆಂಗಿನ ಹಾಲನ್ನು ತೆಗೆದಿಟ್ಟುಕೊಳ್ಳಿ. ಆ ನಂತರ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಹಲಸಿನ ಹಣ್ಣಿನ ಸೊಳೆಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ ತೆಂಗಿನ ತೆಳು ಹಾಲು, ಗೋಡಂಬಿ ಪೇಸ್ಟ್, ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ತೆಂಗಿನ ದಪ್ಪನೆಯ ಹಾಲು ಹಾಕಿ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಗರೈ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಫಸ್ಟ್ ಐ ಗೆಸ್ ಬ್ಯಾಂಗನ್ ಕಾ ಬರ್ತಾ ಟೇಸ್ಟ್ ನೋಡುವ. ಇದು ತುಂಬ ಬಿಸಿ ಇದೆ. ಗರೈ ಗರಂ ಗರಂ ಆಗಿದೆ. ತಗೊಳ್ಳಿ. ಟೇಸ್ಟ್ ನನಗೆ ಸ್ವಲ್ಪ ಈ ನಾವು ಪಾವ್ ಭಾಜಿ ಎಲ್ಲ ಮಾಡಿದರೆ ಬರುತ್ತಲ್ವಾ, ಹೌದು, ಆ ರೀತಿಯಾಗಿ ಬರ್ತದೆ. ಸೇಮ್. ಆದರೆ ಪಾವ್ ಭಾಜಿಗೆ ನಾವು ಪಾವ್ ಭಾಜಿ ಮಸಾಲ ಬೇರೆ ಹಾಕ್ತೇವೆ. ಬಟ್ ಇದು ಸ್ವಲ್ಪ ಸಿಮಿಲರ್ ಟೇಸ್ಟ್ ಬರ್ತಾ ಇದೆ. ಹಾಗೆ ಸಾಧಾರಣ. ವಾ ಚೆನ್ನಾಗಿದೆ. ಸೊ ಈ ಥರ ಮಾಡ್ಕೊಳ್ಬೋದು. ಹೌದು. ಸೊ ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಆ್ಯಕ್ಚುಲಿ ಇಷ್ಟ ಆಗ್ತದೆ. ಇದೇ ಮಸಾಲಕ್ಕೆ ಏನಾದರೂ ನಂದೀಗ ನಾನೇನಾದರೂ ಓನ್ ಇನೋವೇಷನ್ ಅಂತ ಇದ್ರೆ ಈ ಮಸಾಲಕ್ಕೇನೆ ಸ್ವಲ್ಪ ನಾವೇನಾದ್ರೂ ಪೂರಿ ಹಾಗೆ ಎಲ್ಲ ಪುಡಿ ಮಾಡಿ ಹಾಕಿ ಸೇವೆಲ್ಲ ಹಾಕಿ ಹೇಳಿದ್ರೆ ಮಸಾಲ ಪುರಿ ತರ ಬಂತು. ಮತ್ತೆ ನಾವು ಹೀಗೆ ಬಟಾಣಿ ಮತ್ತೆ ಬಟಾಟೆ ಹಾಕಿ ಆಲೂ ಮಟರ್ ಅಂತ ಮಾಡ್ತೇವೆ. ಸೇಮ್ ಇದೇ ಸೇಮ್ ಎಲ್ಲ ಸ್ಪೈಸಸ್ ಹಾಕೋದು. ಇದರ ಬದಲು ಬದನೆ ಬದಲು ಅದಕ್ಕೆ ಇದು ಮಟರ್ ಮತ್ತೆ ಹಾಲು ಹಾಕೋದು. ಬಟ್ ಇದು ತುಂಬಾ ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ನಾನು ಈ ತರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಇದು ಟೇಸ್ಟ್ ನೋಡುವ, ತಗೊಳ್ಳಿ. ಗರೈ ಗರನೆ ಅಂತ ಹೇಳಿದಾಗಿದೆ. ನನಗೆ ಅದು ಕೇಳ್ತಾ ಇರುವ ಬಿಸಿ ಉಂಟು. ಚೆನ್ನಾಗಿದೆ. ಹಲಸಿನ ಹಣ್ಣಿನ ಫ್ಲೇವರ್ ಕರೆಕ್ಟಾಗಿ ಸಿಗ್ತಾ ಇದೆ. ನೀವು ಹೇಳಿದ್ರಿ ಬೆಲ್ಲ ತುಂಬ ಕುದಿಸ್ಬೇಕು ಅಂತ. ಎಕ್ಸಾಕ್ಟ್ಲಿ ನನಗೆ ಒಂಥರ ಕ್ರೀಮಿ, ಏನೋ ಒಂಥರ ಕ್ರೀಮಿ ಟೆಕ್ಸ್ಚರ್. ಬೆಲ್ಲದ ಪಾಯಸದ್ದು ನಮಗೊಂದು ಆ ಬೆಲ್ಲದ್ದು ಕಡಕ್ ಅಂತ ಅನಿಸುತ್ತಲ್ವ, ಅದು ಬರ್ತಾ ಇಲ್ಲ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಟಿಪ್ಸ್. ಆ್ಯಕ್ಚುಲಿ ಇದು ತುಂಬ ಹೆಲ್ಪ್ಫುಲ್. ಸೊ ನನಗಿದು ಇಷ್ಟ ಆಯಿತು. ಒಂದು ಸ್ಪೂನಲ್ಲೇ ಇನ್ನೊಂದು ತಗೊಳ್ಳೋಣ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಅದಕ್ಕೆ ಗೇರು ಬೀಜ ಹಾಕಿದ್ರಿಂದ ಅದರ ಒಂದು ಫ್ಲೇವರ್ ಬೇರೆ ಬರ್ತದೆ. ಏನೋ ಒಂದು ಪಾಯಸದ್ದು ನಮಗೊಂದು ಫ್ಲೇವರ್ ಇರುತ್ತಲ್ವಾ, ಆ ಥರ ಅಲ್ಲ, ಏನೋ ಒಂದು ಬೆಲ್ಲದಿಂದ ಮಾಡಿದೆ ಅಂತ ಗೊತ್ತಾಗುತ್ತೆ. ಆದರೆ ಒಂದು ಟೇಸ್ಟ್ ಒಂಥರ ಬೇರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 2 ಡಿಶ್ ಕೂಡ ಸೂಪರ್, ಆಸಮ್. ನನಗಂತೂ ತುಂಬ ಹಿಡಿಸ್ತು. ಸೊ ಆ್ಯಕ್ಚುಲಿ ನೀವು ಮಾಡಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಅಂತ ಏನೋ ಹೇಳಿ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನ್ಗೆ ಬಂದು? ತುಂಬ ಖುಷಿ ಆಯಿತು. ಒಳ್ಳೆ ಕೈ ರುಚಿ ಇದೆ ನಿಮ್ಮದು, ಖಂಡಿತ. ಸೊ ಇವತ್ತಂತೂ ನೀವು ಹೇಳಿಕೊಟ್ಟಂಥ 2 ರೆಸಿಪಿ ಕೂಡ ಸೂಪರ್ ಆಸಮ್. ಸೊ ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ, ಹಾಗೇನೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಇದರಲ್ಲಿ ಡಿಫ್ರೆಂಟ್ ಮಸಾಲಾಸ್ ಇದೆ. ಈ ಥರ ಎಲ್ಲ ಇನೋವೇಷನ್ಸ್ ಮಾಡ್ತಾರಲ್ಲ, ಅವ್ರಿಗಂತೂ ಇದು ಹೇಳಿ ಮಾಡಿಸಿದೆ. ಯಾಕೆಂದರೆ ಡಿಫ್ರೆಂಟ್ ಮಸಾಲ ಇದೆ, ಬೇರೆ ಇದು ಡಿಶಸನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳಿಕೊಟ್ಟಂಥ ಈ ಗರೈ ಸೂಪರ್ ಕ್ಲಾಸಿಕ್ ಆಸಮ್ ಪಾಯಸ ಆದರೂ ಕೂಡ ಪಾಯಸದ ರೀತಿಯಲ್ಲಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಘಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.